ನನ್ನ ಲೆಕ್ಕದಲ್ಲಿ ಇದೊಂದು ಒಂದು ಟೆಂಪರರಿ ವಿಷಯ ಅಂದರೆ ಇದು ಬೇಗ ಕ್ಲಿಯರ್ ಆಗುತ್ತೆ. ಅಂದರೆ ರೈಲ್ವೆ ಸ್ಟೇಷನಲ್ಲಿ ಬೇಕಾದ ಪ್ಲ್ಯಾಟ್ಫಾರ್ಮಿಗೆ ಏನೇನು ವ್ಯವಸ್ಥೆ ಆಗಬೇಕದೆಲ್ಲ ಆದರೆ ಅದು ಮಾಡ್ತಾ ಇದ್ದಾರೆ. ಇನ್ನೊಂದು ಎಂತ ಅಂತೇಳಿದರೆ ಈ ರೈಲ್ವೆ ನೋಡಿ, ಒಂದಾ ಫ್ಲೈಓವರ್ ಇಲ್ಲರ ಅಂಡರ್ ಪಾಸ್, ಈ ಎರಡು ಜಾಗದಲ್ಲಿ ಏನು ನಾವು ಗೇಟ್ಸ್ ಇದೆ ಅಲ್ಲಿ ಎರಡು ಜಾಗದಲ್ಲಿ ಅಂಡರ್ ಪಾಸ್ ಇಸ್ ನಾಟ್ ಫೀಸಿಬಲ್. ಈವನ್ ಫ್ಲೈಓವರ್ ಮೇ ಬಿ ವೆರಿ ಡಿಫಿಕಲ್ಟ್. ಹೀಗೆ ಇದು ಅಂದರೆ ಸಿಟಿ ಬೆಳೀತಾ ಹೋಗುವಾಗ ಇದೆಲ್ಲ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೇವೆ. ಬಟ್ ಸಮ್ ಸೊಲ್ಯೂಷನ್ ವಿಲ್ ಎಮರ್ಜ್. ಓಕೆ ಓಕೆ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಪ್ರದೀಪ್ ಪ್ರಭಾಕರ್ ಅಂತ ಹೇಳಿ. ಎಸ್, ಹೇಳಿ ಸರ್. ನಾವು ಮಾತಾಡಿ ಪಡಪಲ್ಲಿ ಹುಟ್ಟಿ ಬೆಳೆದವರು. ಅಲ್ಲಿ ಆ ರೈಲ್ವೆ ಗೇಟ್ ಇದು ಸಮಸ್ಯೆ ಈಗಿಂದಲ್ಲ, ತುಂಬಾ ವರ್ಷದಿಂದ ಆ ಸಮಸ್ಯೆ. ಒಂದು ಎಮರ್ಜೆನ್ಸಿ ಯಾರಾದ್ರೂ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಏನೋ ಗರ್ಭಿಣಿ ಹೆಣ್ಸನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ವಿದಿನ್ 1 hour ಅಲ್ಲಿ 4 ಟೈಮ್ಸ್ ಗೇಟ್ ಹಾಕ್ತಾರೆ. ನಾವು ಬಳ್ಕೊಂಡು ಹೋಗ್ಬೇಕಾದ್ರೆ ಪಂಪಲ್ ಆಗಿ ಬಳ್ಕೊಂಡು ಹೋಗ್ಬೇಕು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಮಗೆ ಕಂಕನಡಿ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಇದು ಹತ್ರ ಬಾರ್ನಿಂಗ್ ಗೇಟ್ ಆಗಿ ಕಂಕನಡಿಗೆ ತುಂಬಾ ಹತ್ರ. ಪಂಪಲ್ಲಿಗೆ ಹೋಗ್ಬೇಕಾದ್ರೆ ಪಂಪಲ್ಲಿಂದ ಕಾಸರಗೋಡು ಕಡೆಯಿಂದ ಬರುವ ಇದು ಅಲ್ಲಿಂದ ಬ್ಯಾಂಗ್ಳೂರ್ ಕಡೆಯಿಂದ ಎಲ್ಲ ಬ್ಲಾಕ್ ಇರೋದು ಅಲ್ಲಿ. ಸೊ ಅದಕ್ಕೆ ಬೇಕಾಗಿ ಈಗ ನಾವು ಪಟ್ಟ ಶ್ರಮ, ಯಾಕಂದ್ರೆ ನಾವು ಅಂತ ಹೇಳಕ್ಕಾಗಲ್ಲ. ಈಗ ಇಲ್ಲಿ ಯೋಗೀಶ್ ಶೆಟ್ಟರು ಇದ್ದಾರೆ, ತುಂಬಾ ಯೋಗೀಶ್ ಶೆಟ್ಟರು ಬಂದಷ್ಟ ಇದಕ್ಕೆ ರೈಲ್ವೆ ಗೇಟಿಗೆ ಬಂದಷ್ಟ ಕಷ್ಟ ಯಾರು ಬಂದಿಲ್ಲ, ಯಾವ ರಾಜಕೀಯ ಪಕ್ಷನೂ ಬಂದಿಲ್ಲ. ಕಾಂಗ್ರೆಸ್ ಇತ್ತು, ಬಿಜೆಪಿ ಇತ್ತು, ಎಲ್ಲರೂ ಮಾಡಿದ್ದಾರೆ, ಯಾರು ಮಾಡ್ಲಿಲ್ಲ. ಅದರಲ್ಲಿ ಒಂದು 10% ಜಾಸ್ತಿ ಯೋಗೀಶ್ ಶೆಟ್ಟರ್ ಮಾಡಿರೋದು. ಯಾಕಂದ್ರೆ ನಾವು ಅವರಿಗೆ ಸಪೋರ್ಟರ್ ಅಂತಾಗಿ ಮಾತಾಡೋದಲ್ಲ, ಯಾಕಂದ್ರೆ ಅವರು ನಮ್ಮ ಏರಿಯಾದಲ್ಲೇ ಹುಟ್ಟಿ ಬೆಳೆದವರು. ಈಗ ನಮ್ಮ ಜಪ್ಪು ಮಕ್ಕಳು ಪಡ್ಪಲ್ಲಿ ನಾವು ಒಂದು ಶಾಪಿಗೆ ಹೋಗ್ಬೇಕಾದ್ರೆ ಗೇಟ್ ಕಳೆದು ಒಂದು ಕ್ರಾಸ್ ಆಗಿ ಒಂದು ಶಾಪಿಗೆ ಹೋಗ್ಬೇಕಾದ್ರೆ 3 ಟ್ರೈನ್ ಹೋಗ್ಬೇಕು. ಆ ತರದ್ದು ಅಲ್ಲಿ ಪರಿಸ್ಥಿತಿ ಇತ್ತು. ಈಗ ನೋಡಿ, ಅಂಡರ್ ಪಾಸ್ ಮಾಡಿದ್ರು. ಅಂಡರ್ ಪಾಸ್ 4 ವರ್ಷದಿಂದ ಅಂಡರ್ ಪಾಸ್ ಬೇಕಿತ್ತ ನಮ್ಗೆ. ಇದು ಅಂಡರ್ ಪಾಸ್ ಜನರ ತಲೆಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಸಿಟಿ ಬಂದ್ರು ನಮ್ಗೆ ನೆಮ್ಮದಿ ಇಲ್ಲ, ಮುಂಚೆನೂ ನೆಮ್ಮದಿ ಇಲ್ಲ. ಈಗ ನಾಳೆ ಓಪನ್ ಆಗತ್ತೆ, ನಾಡಿದ್ದು ಓಪನ್ ಆಗತ್ತೆ, ಓಪನ್ ಆಗತ್ತೆ ಅಂತ ಹೇಳಿ ಇದು 4 ವರ್ಷ ಹೋಯ್ತು. ಇನ್ಯಾವಾಗ ಓಪನ್ ಆಗೋದು? ಇನ್ನೆಷ್ಟು ಹೆಣ ಹೋಗ್ಬೇಕು ಆ ರೋಡಲ್ಲಿ, ಇನ್ನೆಷ್ಟು ಆಕ್ಸಿಡೆಂಟ್ ಆಗ್ಬೇಕು? ಹೌದು ಸರ್, ಓಪನ್ ಮಾಡಿ ಕೊಡ್ಬೇಕಲ್ಲ ಸರ್. ಇನ್ನು ಮಳೆ ಬಂದ್ರೆ ಈ ಪಂಪೆಲ್ ಹೆಂಗಾಗಿದೆ ಅದೇ ತರ ಆಗ್ತದಲ್ಲ ಸರ್. ಪಂಪೆಲ್ ಹೆಂಗೆ ಎಲ್ಲ 20 ವರ್ಷದಿಂದ ಆಗ್ಲಿಲ್ಲ ಅಂತ ಹೇಳಿ ಮಾಡಿದ್ರು ಓಪನ್. ಇದು ಅದೇ ಸೇಮ್ ಪಂಪೆಲ್ ಸರ್, ಪಂಪೆಲ್ ಸೇಮ್ ಅದೇ ವಾಪಸ್ ರಿಪೀಟ್ ಆದ್ರೆ ಹೆಂಗೆ? ಮಳೆ ಬರುವಾಗ ವಾಪಸ್ ಮಳೆ ನೀರು ನಿಂತ್ರೆ ಹೆಂಗೆ? ಏನಾದ್ರೂ ಅದಕ್ಕೊಂದು ಬೇಕಾದಷ್ಟು, ಯಾಕಂದ್ರೆ ನೀರಿರೋ ಜಾಗ ಅದು. ಅಲ್ಲಿ ಕೆರೆ, ಗುಜರಿ ಕೆರೆ ತುಂಬಾ ನೀರಿರೋ ಜಾಗ, ನೇತ್ರಾವತಿ ಸೇತುವೆ ಹತ್ರ ಇದೆ, ನೀರಿರೋ ಜಾಗ ಅದು. ಅದಕ್ಕೆ ಬೇಕಾದಷ್ಟು ಕರೆಕ್ಟ್ ಆಗಿ ಅವರು ಅದಕ್ಕೆ ಬೇಕಾದ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದಾರ. ಯಾಕಂದ್ರೆ ಈಗಲೇ ಒಂದು ಮೊನ್ನೆ ನೀರು ಇದಕ್ಕೇನೆ ಅಲ್ಲಿ ನೀರು ನಿಂತಿತ್ತು. ಇದು ರಿಪೀಟ್ ಅಲ್ವಾ ಸರ್? ಮಾಡಿ ಏನು ಪ್ರಯೋಜನ? ಟ್ಯಾಕ್ಸ್ ಮನಿಯೆಲ್ಲ ಮಾಡುದು ನಾವು ದುಡ್ಡು ನಾವು ಕಟ್ಟುವ ಟ್ಯಾಕ್ಸ್ ಅಲ್ವಾ ಅಲ್ಲಿ ಅಲ್ಲಿ ಅದು ಮಾಡಿರೋದು. ಯಾರ ಪಾಕೆಟ್ ಇಂದ ತೆಗೆದು ಹಾಕಿದಾರ? MLA ಆಗ್ಲಿ, MP ಆಗ್ಲಿ, ಯಾರನ್ನೇ ಆಗ್ಲಿ ನಮ್ಮ ದುಡ್ಡು, ನಮ್ಮ ಪಾಕೆಟ್ ದುಡ್ಡು ಹಾಕಿದಾರ? ಇಲ್ವಲ್ಲ. ಅದು 10 ಜನರ ದುಡ್ಡು ಅದು. ಅಲ್ಲ, ಸಾರ್ವಜನಿಕವಾಗಿ ಉಪಯೋಗಕ್ಕೆ ಬಳಸುವಂತಹ ಯಾವುದೇ ರಸ್ತೆ ಆಗಿರ್ಲಿ, ಫ್ಲೈಓವರ್ ಆಗಿರ್ಲಿ, ಅಥವಾ ಯಾವುದೇ ಸೇತುವೆಗಳಾಗಿರ್ಲಿ, ಎಲ್ಲವೂ ಕೂಡ ಜನರ ತೆರಿಗೆ ದುಡ್ಡಿನಲ್ಲೇ ಕಟ್ಟುತ್ತೆ ಸರ್. ಯಾರ ಶಾಸಕರ ಜೇಬಿನಲ್ಲೂ ಕೂಡ ಯಾವ ರೋಡ್ಗೂ ಕೂಡ ಟಾರ್ ಹಾಕುವ ವ್ಯವಸ್ಥೆ ರಾಜ್ಯದಲ್ಲಿ ಪರಿಹಾರ ಸಿಕ್ಕಿದ್ರೆ ಅದರಿಂದ ಯಾರಿಗೂ ಇನ್ನೂ ಪ್ರಾಬ್ಲಮ್ ಇಲ್ಲ ಅಂತ ಇವರು 100% ಶ್ಯೂರಿಟಿ ಕೊಟ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇದೆಯಾ? ಕರೆಕ್ಟ್ ಅಲ್ವಾ ಸರ್? ಅರುಣ್ ಸರ್, ಈಗ ಆದ್ರೆ ಈ ಡಿಸೆಂಬರ್ 20 ಅನ್ನುವಂತ ಒಂದು ಡೆಡ್ ಲೈನ್ ಇತ್ತು. ಆದ್ರೆ ಆ ಡೆಡ್ ಲೈನ್ಗೂ ಕೂಡ ರಸ್ತೆ ಸಂಚಾರಕ್ಕೆ ಮುಕ್ತ ಆಗಿಲ್ಲ. ಇನ್ನೂ ಕೂಡ ದಿನ ನುಗ್ತಾ ಇದ್ದಾರೆ. ಈಗ ಕೆಲವೊಂದು ಅಕ್ಕಪಕ್ಕದ ಕೆಲಸ ಕಾರ್ಯಗಳಾಗಿಲ್ಲ. ಅರುಣ್ ಪ್ರಭಾರ್ ಅವರೇ ಅಷ್ಟು ಗ್ಯಾರಂಟಿಯಲ್ಲಿ ಖಂಡಿತವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಕೂಡ ಅದರಲ್ಲಿ ಹೇಳಿದ್ರು ಡಿಸೆಂಬರ್ 20ಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು. ಅಷ್ಟು ಡಿಸೆಂಬರ್ 20 ಹೇಳಿರುವಂತಹ ಡೆಡ್ ಲೈನ್ ಇವತ್ತಿಗೆ 10 ದಿವಸ ಆಯ್ತು. ಏನಾಗ್ತಾ ಇದೆ ಆಕ್ಚುಲಿ ಫ್ಯಾಕ್ಟ್ ಅಂದ್ರೆ ಜನರಿಗೆ ಒಂದು ಸಂಶಯ ಇದೆ. ಹೋರಾಟಗಾರರು ಅಥವಾ ಸ್ಥಳೀಯರು ಹೇಳ್ತಾ ಇದ್ದಾರೆ ಕೆಲಸ ಪೂರ್ಣಗೊಂಡಿಲ್ಲ. ಬಟ್ ಮಾಧ್ಯಮದ ಮುಂದೆ ಅನೇಕ ಜನರು ಈ ವಿಚಾರವಾಗಿ ಕಾರ್ಯಕ್ರಮ ನೋಡ್ತಾ ಇರ್ಬೋದು. ಅವರಿಗೆ ಒಂದು ಎಕ್ಸಾಕ್ಟ್ ಮಾಹಿತಿಯನ್ನು ನೀಡೋದಾದ್ರೆ 10 ದಿವಸಗಳು ಈಗ ಅಲ್ಲದೆ ಈಗ ಕೆಲವರು ಎಂತ ಮಾಡ್ತಾರೆ, ಮೊನ್ನೆ ಕೆಲವರು ಓಪನ್ ಆಗಿದೆ ಅಂತ ಹೇಳ್ಕೊಂಡು ಪಾಪ ಅಲ್ಲಿ ತನಕ ಬಂದು ಎಲ್ಲರೂ ಸಹ ಮನಸ್ಸಲ್ಲಿ ಅಂತ ಓಪನ್ ಆಗಿರ್ಬೇಕು ಅಂತ ಹೇಳ್ಕೊಂಡು ಬಂದು ಹೋಗಿ ತಿರುಗಿಸಿ ಹೋಗ್ತಾ ಇದ್ದಾರೆ. ಎಷ್ಟೇ ಇವತ್ತು ಆಂಬುಲೆನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ಮೊದಲು ಸಾಗಿ ಇವತ್ತು ಯಾಕೆ ಅಲ್ಲಿಯ ಜನರು
ರೈಲ್ ರೋಕದಂಥ ಕಾರ್ಯಕ್ರಮಗಳಿಗೆ ಎಲ್ಲ ಬೆಂಬಲ ನೀಡಲಿಕ್ಕೆ ಬಂದು, ಯಾಕಂದರೆ ಅಷ್ಟು ಕೇಸ್ ಎಲ್ಲ ಫೇಸ್ ಮಾಡಿ ರೆಡಿ ಆದ್ರಿಂದ ಅಲ್ಲಿ ಎಷ್ಟೇ ಜನ ಸಂದರ್ಭದಲ್ಲಿ ಕೂಡ ಇದು ಗೇಟ್ ಹಾಕೋ ಸಂದರ್ಭದಲ್ಲಿ ಎಷ್ಟೇ ಜನರ ಪ್ರಾಣ ಹೋಗಿದೆ ಆ್ಯಂಬುಲೆನ್ಸಲ್ಲಿ. ಪಾಪ ಅಲ್ಲಿ ತನಕ ಗೇಟ್ ಹಾಕಿದ್ದನ್ನು ವಾಪಸ್ಕೊಂಡು ಎಷ್ಟೇ ಜನರು ಆ ಆ್ಯಂಬುಲೆನ್ಸಲ್ಲಿ ಹೊರಳಾಡಿದ್ದುಂಟಲ್ಲ, ಎಷ್ಟೇ ಜನರಿಗೆ ಅಲ್ಲಿ ಅಲ್ಲಿ ಒಂದು ಹತ್ತಿರ ಒಂದು ರಾಜಗೋಪಾಲ್ ಅಂತ ಅವ್ರು ಚಂದ್ರಪ್ರಕಾಶ್ ಸ್ಟೋರ್ ಅಂತ ಅಲ್ಲಿ ಒಂದು ಶಾಪ್ ಉಂಟು, ಅವ್ರಿಗೆ ಗೊತ್ತಾಗ್ತದೆ. ಅವರು ಎಷ್ಟೇ ಸಲ ನೋಡಿ ಹೇಳ್ತಾ ಇದ್ದಾರೆ, ನಂಗೇನೆ ಬೇಸರ ಆಗ್ತದೆ ಮಾರೆ, ಇಲ್ಲಿ ತನಕ ಬಂದು ಆ್ಯಂಬುಲೆನ್ಸ್ ಬಂದು ತಿರುಗಿ ಹೋಗೋಕೆ ಅಲ್ಲಿ ಒದ್ದಾಡೋ ಪರಿಸ್ಥಿತಿ ಅಂತ ಇದೆ. ಎಸ್ ಅರುಣ್ ಸರ್, ವಾಸ್ತವ ವಿಚಾರ ಏನಾಗ? ವಾಸ್ತವ ವಿಚಾರ ನೋಡಿ, 20ಕ್ಕೆ ಇದಕ್ಕೆ 2 ಬದಿಯಲ್ಲಿ 2 ರೈಲ್ ನಾಡಿಯಲ್ಲಿ 4 ಟಿನ್ ಬಾಕ್ಸ್ ಎಲ್ಲ ಇದೆ. ಒಂದು ಕಡೆಯಿಂದ ಸಂಪೂರ್ಣವಾಗಿ ರೆಡಿಯಾಗಿದೆ. ಈಗ ನೀವು ಕೇರಳದಿಂದ ಮಂಗಳೂರಿಗೆ ಬರಬೇಕಾದ್ರೆ ಕೇರಳ ಸೈಡಿಂದ ಲೆಫ್ಟ್ ಸೈಡಲ್ಲಿರುವಂಥ ರೋಡ್ ಇದು ರೆಡಿ ಈವನ್ ಬಿಫೋರ್ 20th ಆಗಿತ್ತು. ಓಕೆ. ಸಿಟಿಯಿಂದ ಹೈವೇಗೆ ಹೋಗುವಂಥ ಬದಿ ಏನಿದೆ ಅದರಲ್ಲಿ ಒಂದು ಬಂಡೆ ಕಲ್ಲಿದ್ದಲ್ಲಿ 40 ಮೀಟ್ರ್ ಮಾತ್ರ ಡ್ರೈನ್ ಆಗಿರಲಿಲ್ಲ. ಓಕೆ. ಈ ಬಂಡೆಯನ್ನು ಈವನ್ ಕ್ಯಾರೇಜ್ ವೇ ಅಂಡರಲ್ಲಿ ತೆಗೆದಿದ್ದರೆ ನಾವು ಡ್ರೈನ್ ಮಾಡಲಿಕ್ಕೆ ಆಗೋದಿಲ್ಲ. ಈ 40 ಮೀಟ್ರ್ ಮಾತ್ರ ಒಂದು ಕ್ಯಾರೇಜ್ ವೇ, ಅಂದರೆ ಕ್ಯಾರೇಜ್ ವೇ 6.5 ಮೀಟ್ರ್ ಇದೆ, ಅದರಲ್ಲಿ 3.25 ಮೀಟ್ರದ್ದು ಒಂದು ಕ್ಯಾರೇಜ್ ವೇ ರೆಡಿ ಇದೆ, ಇನ್ನೊಂದು 3.25 ಮೀಟ್ರದ್ದು ರೆಡಿ ಇರಲಿಲ್ಲ ಅವತ್ತು. ಏನು ಡ್ರೈನ್ ಮಾತ್ರ. ಡ್ರೈನ್ ಆಗಬೇಕಾದ್ರೆ ಡ್ರೈನ್ ಆದ ನಂತರವೇ ಒಂದು ಕ್ಯಾರೇಜ್ ವೇ ಮಾಡಬೇಕು, ಇಲ್ಲದ್ರೆ ಕ್ಯಾರೇಜ್ ವೇಯನ್ನು ಬ್ಲಾಸ್ಟ್ ಮಾಡಿ ಅಥವಾ ನೀವು ಚಿಸಲ್ ಔಟ್ ಮಾಡಿ ಏನಾರು ಮಾಡಬೇಕಿತ್ತು. 50 ಕೋಟಿ ರೂಪಾಯಿ ಕೆಲಸದಲ್ಲಿ 20ನೇ ತಾರೀಕಿಗೆ ಬಾಕಿ ಇದ್ದದ್ದು ಸುಮಾರು 1.5-2 ಲಕ್ಷ ರೂಪಾಯಿದು ಕಾಮಗಾರಿ ಆ ಒಂದು ಕ್ಯಾರೇಜ್ ವೇ ಮಟ್ಟಿಗೆ. 2 ಕ್ಯಾರೇಜ್ ವೇಯು ಕಂಪ್ಲೀಟ್, ಅಂದರೆ 99.995% ಕಂಪ್ಲೀಟ್ ಆಗಿತ್ತು. ಇನ್ನೊಂದು ವಿಷಯ ಅಂತ ಹೇಳಿದರೆ ನೋಡಿ, ಈ ರೋಡ್ ಏನಿದೆ ಅದು ಪ್ರಾಪರ್ಟಿ ಆಫ್ ದ ಕಾರ್ಪೊರೇಷನ್ ಇದು ಪ್ರಾಪರ್ಟಿ. ರೈಲ್ವೆ ಅಂಡರ್ ಪಾಸ್ ಏನಿದೆ ದಟ್ ಈಸ್ ದ ಪ್ರಾಪರ್ಟಿ ಆಫ್ ದ ರೈಲ್ವೇಸ್. ಓಕೆ. ಅವರದನ್ನು ಸಂಚಾರಕ್ಕೆ ಮುಕ್ತ ಮಾಡಬೇಕು. ಅದು ಸ್ಮಾರ್ಟ್ ಸಿಟಿಯವರು ಮಾಡುವಂಥದ್ದಲ್ಲ, ಕಾರ್ಪೊರೇಷನ್ ಕೂಡ ಮಾಡುವಂಥದ್ದಲ್ಲ. ಆಚೆ ಬದಿ ಈಚೆ ಬದಿ ಎಲ್ಲ ಆದ ನಂತರ ಅವರದೇ ಸೇಫ್ಟಿ, ಅವ್ರದ್ದು ATM ಎಕ್ಸೆಪ್ಟೆನ್ಸ್ ಟೆಸ್ಟ್ ಹೀಗೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿದ ನಂತರ ಅವರು ಮುಕ್ತ ಮಾಡೋದು. ಓಕೆ. ಸೊ ಇದಕ್ಕೆ ಆಥರೈಸ್ಡ್ ಪರ್ಸನ್ DEN ಅಂತ ಇದ್ದಾರೆ, ಡಿವಿಷನಲ್ ಇಂಜಿನಿಯರ್. ಅವರಿಗೆ ಲೆಟರ್ ಎಲ್ಲ ಬರೆದಾಗಿದೆ. ಅವರು ಅದನ್ನು ಬಿಟ್ಟು ಕೊಟ್ಟ ಕೂಡಲೇ ಸಂಚಾರಕ್ಕೆ ಮುಕ್ತ ಮಾಡ್ಬೋದು. ಅಲ್ಲದೆ ಈ ರೋಡನ್ನು ನಾವು ಮಾಡಿಕೊಟ್ಟ ನಂತರ ಇದರ ನಿರ್ವಹಣೆ, ಅಂದರೆ ಇದರ ಟ್ರಾಫಿಕ್ಗೆ ಯೋಗ್ಯವಾಗಿ ಏನೇನು ಹಂಪ್ಸ್ ಹಾಕಬೇಕು, ಮತ್ತೊಂದು ಸುಮಾರೆಲ್ಲ ವಿಷಯ ಇರುತ್ತಲ್ಲ, ಲೈಟಿಂಗ್ ಅದೆಲ್ಲ, ಅದು ಕೂಡ ರೆಡಿ ಇದೆ. ಈಗ ಹಂಪ್ಸ್ ಕೂಡ ಹಾಕಿ ಆಯಿತು. ಓಕೆ. ಈಗ ಬಾಕಿ ಅಂತ ಏನೂ ಇಲ್ಲ. ಬಾಕಿ ಅಂತ ಇರೋದು ಒಂದು ಲೆಫ್ಟ್ ಸೈಡಲ್ಲಿ ಈಗ ಸಹ ನಿನ್ನೆ ಸಹ ನಾನು ಅಲ್ಲಿ ನೋಡಿ ಬಂದಿದ್ದೇನೆ. ಈಗ ಸಹ ನಮ್ಮ ಸ್ಮಾರ್ಟ್ ಸಿಟಿದು ವರ್ಕ್ ಈಗ ಪೆಂಡಿಂಗ್ ಉಂಟು. ಆಲ್ರೆಡಿ ಅದನ್ನು ಟೈಪ್ ಮಾಡಲಿಕ್ಕೆ ನನ್ನ ಹತ್ರ ವಿಡಿಯೋಸ್ ಉಂಟು. ನಾನು ಹೋಗಿ ಬಂದಾಗ ಸಹ ಇನ್ನಲ್ಲಿ ಇದು ಮಾಡಿ ಟ್ರೈನ್ ಮಾಡೋ ಕೆಲಸ ಏನಿರೋದು ಕೆಲಸ ಒಂದು ಡ್ರೈನ್ ಮಾತ್ರ 40 ಮೀಟರ್ದು ಡ್ರೈನ್ ಬಾಕಿ ಇದೆ. ಡ್ರೈನಿಂದ ಸಂಚಾರಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಇನ್ನೊಂದು ಕಡೆಯಲ್ಲಿ ಇನ್ನೊಂದು 20 ಮೀಟರ್ ಡ್ರೈನ್ ಬಾಕಿ ಇದೆ. ಅಲ್ಲಿ ಅಂತೇಳಿದರೆ ಒಂದು 3 ಮಾರ್ಗ ಹೋಗುತ್ತೆ. ಅರ್ಧ ಮಾಡಲಿಕ್ಕೆ ಇರುವಂಥದ್ದು ಒಂದು ಅರ್ಧ ಭಾಗ ಆಗಿದೆ, ಇನ್ನೊಂದು ಅರ್ಧ ಭಾಗ ಬಾಕಿ ಇದೆ. ಅದರಿಂದ ಸಂಚಾರಕ್ಕೆ ಏನು ತೊಂದರೆ ಆಗುದಿಲ್ಲ. ಅಲ್ಲ ಸರ್, ಆದರೆ ನಾನೊಂದು ಹೇಳ್ತೇನೆ, ನೀವು ಮೊನ್ನೆ ಅಲ್ಲಿ ಕೆಲಸ ಮಾಡುವ ಸಹ ನಾನು ಹೇಳಿದ್ದೇನೆ, ರೈಟ್ ಸೈಡಲ್ಲಿ ಒಂದು ಫುಲ್ ಒಂದು ಮನದ ರೀತಿಯಲ್ಲಿ ಅಂತ ಕೆಲವು ಮರಗಳುಂಟು, ಅದು ಕೂಡ ಕಟ್ ಮಾಡುವಂಥ ವ್ಯವಸ್ಥೆಯನ್ನು ಆಗಬೇಕು ಅಂತ ಹೇಳಿದ್ದೇನೆ. ಯಾಕೆಂದರೆ ಇಲ್ಲದಿದ್ದರೆ ಅದರ ಕೆಳಗೆ ಇದು ಮಣ್ಣೆಲ್ಲ ಇದು ಹೋಗಿದೆ, ಆ ಮರ ಬೀಳೋ ಸಾಧ್ಯತೆ. ಅದು ಕಟ್ಟಿಂಗ್ ಮಾಡುವಂಥದ್ದು ಕೆಲಸ ಸಹ ಮಾಡಿದರೆ ಒಳ್ಳೇದು. ಅದು ಮಾಡಿದರೆ ಒಳ್ಳೇದು ಸರ್, ಅಲ್ಲದೆ ಫ್ಯೂಚರ್ ಪುನಃ ಸಮಸ್ಯೆ. ಅಂದರೆ ಇನ್ನೊಂದು ಅಂತ ನೋಡಿ, ಕೆರೆ ಅಲ್ಲಿ ಒಂದು ಮೊಯ್ಲಿ ಕೆರೆ ಅಂತ ಕೂಡ ಇದೆ. ಅಲ್ಲಿ ನೀರು ಆಯಿತಾ, ಅಲ್ಲಿಂದ ಆ ಕೆರೆಯನ್ನು ಅಭಿವೃದ್ಧಿ ಆಗಿದೆ. ಕೆರೆಗಿಂತ ಕೆಳಗೆ ನಮ್ಮ ರೋಡ್ ಇರೋದು, ಆಯಿತಾ. ಸೊ ಅಲ್ಲಿ ಆ ಕೆರೆದು ವರ್ಟಿಕಲ್ ಸರ್ಫೇಸ್ ಏನಿದೆ ಅಲ್ಲಿಂದ ಸ್ವಲ್ಪ ನೀರೆಲ್ಲ ಬರ್ತಾ ಇದೆ. ಅಲ್ಲಿ ಕೂಡ ನಾವೊಂದು ರಿಟೈನಿಂಗ್ ವಾಲ್ ಮಾಡಬೇಕು. ರಿಟೈನಿಂಗ್ ವಾಲ್ ಮಾಡಬೇಕಾದ್ರೆ ರೋಡ್ ಆದ ನಂತರ ಅದಕ್ಕೆ ಶೋರಿಂಗ್ ಎಲ್ಲ ಮಾಡುವಂಥದ್ದು. ಇದು ನೋಡಿ, ಈ 1.1 ಕಿಲೋಮೀಟ್ರಲ್ಲಿ 4 ಕ್ಯಾರೇಜ್ ವೇಯಲ್ಲಿ ಬಾಕಿ ಉಳಿದಿರುವಂಥದ್ದು 40 ಮೀಟರ್ದು ಡ್ರೈನ್ ಮಾತ್ರ. ಆ್ಯಂಡ್ ಇಟ್ ವಾಸ್ ಟ್ರೂ ಈವನ್ ಆನ್
20ನೇ ತಾರೀಕು. ಬಟ್ 20ನೇ ತಾರೀಕು ಅಲ್ಲಿ ಸಂಚಾರಕ್ಕೆ ಬಿಡ್ಲಿಕ್ಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಕಾಂಕ್ರೀಟ್ ಸ್ವಲ್ಪ ಟ್ರೈನ್ ಆಗಲಿಲ್ಲ, ಅಂದ್ರೆ ಕಾಂಕ್ರೀಟ್ ಕ್ಯೂರ್ ಆಗಲಿಲ್ಲ. 18 ತಾರೀಕಿಗೆ ಡ್ರೈನೇಜ್ ಇದು ಮಾಡಿದ್ದು ನಾನು ಇದ್ದೆ. ನಾನು 18 ತಾರೀಕಿಗೆ ಡ್ರೈನೇಜ್ ಅಲ್ಲ ಸಾರಿ ಇದು ಯಾವುದು ನಿಮ್ಮ ಕಾಂಕ್ರೀಟ್ ಅನ್ನ ಒಂದು ಕಾಂಕ್ರೀಟ್ ಅನ್ನ ಮಾಡಿದ್ದು 18 ತಾರೀಕಿಗೆ ಮಾಡಿದ್ದು. ಅದಕ್ಕೆ ನಾವು ಹೈ ಅರ್ಲಿ ಸ್ಟ್ರೆಂತ್ ಕಾಂಕ್ರೀಟ್ ಅಂತ ಬೇಗ ಅದಕ್ಕೆ ಸ್ಟ್ರೆಂತ್ ಬರುತ್ತೆ, ಬೇಗ ಅದಕ್ಕೆ ನಾವು ಮಾಡ್ಬೋದು ಅಂತ ಹೇಳಿಕೊಂಡು ಫೈನಲಿ ಅರುಣ್ ಸರ್ ಈಗ ಡಿಸೆಂಬರ್ 20ಕ್ಕೆ ಆಗಿಲ್ಲ, ಡಿಸೆಂಬರ್ 30 ತನಕ ಆಯ್ತು. ಆ್ಯಂಡ್ ಈಗ ಬಾಕಿ ಉಳಿದಿರುವಂಥ ಕೆಲಸ ಪ್ಲಸ್ ರೈಲ್ವೆ ಇಲಾಖೆಯಿಂದ ಪರ್ಮಿಷನ್ ಇದೆಲ್ಲವೂ ಕೂಡ ಆಗಿ ಮಂಗಳೂರಿನ ಜನತೆ ಯಾವಾಗ ಒಂದು ನಿರೀಕ್ಷೆ ಇಟ್ಕೊಳ್ಬೋದು ಒಂದು ಅಂತಿಮ ದಿನ? ಪತ್ರಿಕಾಗೋಷ್ಠಿಯಲ್ಲಿ ಯಾವ್ದಾದ್ರು ಇನ್ನೊಂದು ಡೆಡ್ಲೈನ್ ಹೇಳ್ಬೋದು? ಅಲ್ಲ ನಾನು ನೋಡಿ, ನಮ್ಮದು ನಾವು ಕೆಲಸ ಮಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ಪೊಲೀಸ್ ಅವ್ರ ಹತ್ರ ಏನೇನು ಬೇಕು ಅಂತೆಲ್ಲ ತೊಗೊಂಡು ನಾವೆಲ್ಲ ಮಾಡಿ ಕೊಟ್ಟಾಗಿದೆ. ರೈಲ್ವೆ ಅವರಿಗೆ ಲೆಟ್ರ್ ಕೂಡ ಬರ್ದಿದೆ. ಎಲ್ಲರೂ ಇನ್ಕ್ಲೂಡಿಂಗ್ MP ಅವರು ಕೂಡ ಇದನ್ನು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ರೈಲ್ವೆ ಅವರಿಗೂ ಮಾತಾಡಿದ್ದಾರೆ, ರೈಲ್ವೆ ಅವರಿಗೂ ಪತ್ರ ಬರೆದಿದ್ದಾರೆ. ನನ್ನ ಪ್ರಕಾರ ಎಷ್ಟು ಸಮಯ ಜನವರಿ 5, 10 ಆಚೆ ಈಚೆ, ಸ್ವಲ್ಪ ಆಚೆ ಈಚೆ, 1-2 ದಿನ ಆಚೆ, ಜನವರಿ ಮೊದಲ ಅಥವಾ ಮೊದಲನೇ ವಾರದಲ್ಲಿ ಇದು ಓಪನ್ ಆಗುತ್ತೆ. ನಾನು ಸಹ ಹೇಳಿದಂತ ಒಂದು ರೈಲ್ವೆ ಇಲಾಖೆಯಿಂದ ತಮಗೆ ಪರ್ಮಿಷನ್ ಸಿಗಬಹುದು. ಹೌದು, ಅದಕ್ಕಿಂತ ಮುಂಚೆ ರೈಲ್ವೆ ಇಲಾಖೆಯಿಂದ ಕೂಡ ಪರ್ಮಿಷನ್. ಮತ್ತೆ ಅಂತ ಹೇಳಿ ನೋಡಿ, ದೊಡ್ಡ ರೋಡ್ ಒಳ್ಳೆ ಅಂದರೆ ಸುಮಾರು ಹೋರಾಟ ನಡೆದಂಥ ವಿಷಯ, ಅಗತ್ಯ ಇದ್ದಂಥ ವಿಷಯ ಚೆನ್ನಾಗಾಗಿದೆ. ಒಂದು ಎಲ್ರಿಗೂ ಒಂದು ಒಳ್ಳೆದಾಗಬೇಕಂತ ಹೇಳುವಂತ ಜನರಿಗೆ ಒಂದು ಸಮಾಧಾನ ಆಗಬೇಕು. ನಮಗೆ ಅಷ್ಟೇ, ನಮಗೆ ಈಗ ಎಲ್ಲರೂ ಸಹ ಯಾಕೆ ಇಷ್ಟು ಹೋರಾಟ ಮಾಡಿದ್ರೆ ಸಹ ಈಗ ನೋಡಿ ಒಬ್ರು ಈಗ ಫೋನ್ ಮಾಡಿ ಮಾಡಿದ್ದು ಇದ್ರ ಬದಲು ಕೆಲಸ ಆಗುವಂತದೇ ಬೇಡ ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಬೇಸರ ಆಗ್ತದೆ. ನಾವು ಇಷ್ಟು ಹೋರಾಟ ಮಾಡಿಕೊಂಡು ಕೆಲಸ ಇತ್ತು ಆಗಿ ಕೂಡ ಸಹ ಈಗ ನಾಳೆ ಅವರೇ ಎಂತ ಇದು ಬೇಕಿತ್ತ ಅಂತ ಪರಿಸ್ಥಿತಿ ಅಂತ ಹೇಳಿದ್ರೆ ನಮಗೆ ಒಂದು ಏನು ಹೇಳ್ತಾರೆ, ಟುಡೇಸ್ ಪೇನ್ ಇಸ್ ಟುಮಾರೋಸ್ ಗೇನ್ ಅಂತ ಹೇಳ್ತೀವಿ. ಅದೇ ಎಲ್ರಿಗೂ ತೊಂದರೆ ಆಗಿದೆ, ಸಂತೋಷ ಆಗುತ್ತೆ ಅಂತ ಹೇಳುವಂತ. ಫೈನಲಿ ಯೋಗೇಶ್ ಈ ಕಾರ್ಯಕ್ರಮದ ಕುರಿತಾಗಿ ಹೇಳೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಂದ್ರೆ ನಮ್ಮ ಒಂದು ಆದಷ್ಟು ಶೀಘ್ರದಲ್ಲಿ ನಮ್ಮ ಆಶಾಭಾವನೆ ಉಂಟು. ಒಂದು ಕನಿಷ್ಠ ಪಕ್ಷ ಒಂದು ಜನವರಿ 15ರ ಹೊತ್ತಿಗೆ ನಾವು ಒಂದು ಉತ್ತಮವಾದ ಕೆಳ ಸೇತುವೆಯಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಲಿ ಅಂತ ಹೇಳ್ಕೊಂಡು ಅದರಲ್ಲಿ ಸಂತೋಷವಾಗಿ ಎಲ್ಲರೂ ಸಹ ಕೂಡ ಆ ಜಾಗದಲ್ಲಿ ಹೋಗುವವರು ಪರವಾಗಿಲ್ಲ. 10-14 ವರ್ಷದಿಂದ ಹೋರಾಟ ಮಾಡಿದ್ದಕ್ಕೆ ನಮಗೆ ಒಂದು ಉತ್ತಮವಾದ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಕೊಂಡು ಸಂತೋಷ ಹೋಗುವಂಥ ದಿನ ಬರಲಿಂದ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಅರುಣ್ ಸರ್, ಫೈನಲಿ ಮಂಗಳೂರು ಜನತೆಗೆ ಏನಾದರೂ ಹೇಳೋದಕ್ಕಿದೆಯಾ? ಅದೇ ಸರ್, ಎಲ್ಲರೂ ಕಾದಿದ್ದಾರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಸಹಕಾರ ಭಾಳ ಮುಖ್ಯವಾಗಿತ್ತು. ಇಲ್ಲಿ ತುಂಬ ಜನ ಜಾಗ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ತೊಂದರೆನೂ ಮಾಡಿದ್ದೀವಿ, ಅಂದರೆ ಬೇರೆ ಬೇರೆ ವಿಷಯದಲ್ಲಿ ಜನರಿಗೆ ತೊಂದರೆ ಆಗಿದೆ. ಆದರೆ ಓಪನ್ ಆದ ನಂತರ ಎಲ್ಲರೂ ಖುಷಿ ಪಡ್ತಾರೆ. ಎಲ್ರಿಗೂ ಖಂಡಿತವಾಗೂ ಇದೊಂದು ಅತ್ಯಂತ ಅಗತ್ಯ ಇತ್ತು. ಪರವಾಗಿಲ್ಲ, ಒಂದು ಸ್ವಲ್ಪ ತೊಂದರೆ ಆಯಿತು, ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳುವಂಥ ಪೂರ್ಣ ಭರವಸೆ ಇದೆ ನನಗೆ ಅಂತ ಈ ಒಂದು ಪಾಸಿಟಿವ್ ನೋಟಲ್ಲಿ ನಾನು ಎಲ್ರಿಗೂ ಒಂದು ಅಭಿನಂದನೆ ಸಲ್ಲಿಸುತ್ತೆ. ಅಂದರೆ ಕಷ್ಟಪಟ್ಟಿದ್ದೀರಾ, ನಾವು ಸ್ವಲ್ಪ ಎಡವಿದ್ದೇವೆ, ಆದರೂ ಫೈನಲ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸ್ಪೆಷಲಿ ಹಲವು ಜನರ ಕಾಯುವಿಕೆ ಆಗಿತ್ತು. ಜಪ್ಪು ಮಹಾಕಾಳಿ ಪಡ್ಪು ರೈಲ್ವೆಯ ಕೆಳ ಸೇತುವೆ ಯಾವಾಗ ಉದ್ಘಾಟನೆ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ನಮ್ಮ ಟಿವಿಯಲ್ಲಿ ಇವತ್ತು ಅರುಣ್ ಸರ್ ಹೇಳಿರೋ ಪ್ರಕಾರ ಜನವರಿಯ ಮೊದಲ ವಾರದಲ್ಲಿ ಸಂಚಾರಕ್ಕೆ ಮುಕ್ತ ಆಗುವಂಥ ಅವಕಾಶಗಳು ಒಂದು 90% ಅಲ್ಲ 100% ಇಟ್ಕೊಳ್ಬಹುದು ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಅವರ ಮಾತಿನಂತೆ ಜನವರಿ ಮೊದಲ ವಾರದಿಂದ ಮಂಗಳೂರಿನ ಜನತೆ ಆ ರಸ್ತೆಯಲ್ಲಿ ಸುಗಮವಾಗಿ ಸಂಚಾರವನ್ನು ನಡೆಸೋದಕ್ಕೆ ಅವಕಾಶಗಳು ಸಿಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ನಮಗೂ ಕೂಡ ಇದೆ. ಅಧಿಕಾರಿಗಳು ಇಲ್ಲಿ ತನಕ ಹೇಳಿರುವಂಥ ಅನೇಕ ಭರವಸೆಗಳನ್ನು ಈಡೇರಿಸ್ತಾ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.